ಭಾರತದ ಹೆಸರಾಂತ ಸ್ವರ್ಣೋದ್ಯಮ ಸಂಸ್ಥೆ ಜೋಸ್ ಆಲುಕಾಸ್ ಜ್ಯುವೆಲರಿ 55ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಶೋರೂಂನಲ್ಲಿ ಸಹಾಯ ಹಸ್ತ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸ್ವರ್ಣೋದ್ಯಮ ಸಂಸ್ಥೆಯಲ್ಲಿ ಈಗಾಗಲೇ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಜೋಸ್ ಆಲುಕಾಸ್ ಜ್ಯುವೆಲರಿ 55ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಶೋರೂಂನಲ್ಲಿ ಸಹಾಯ ಹಸ್ತ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯ ಪ್ರೇಮಾನಂದ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ನಗರದ ಜೆಪ್ಪುವಿನಲ್ಲಿರುವ ಪ್ರಶಾಂತಿ ನಿಲಯ ಆಶ್ರಮದ ಅಸಕ್ತ ಮತ್ತು ಬುದ್ಧಿಮಾಂದ್ಯ ಬಡರೋಗಿಗಳಿಗೆ ಅಗತ್ಯ ಔಷಧಿ ಸಾಮಗ್ರಿಗಳ ಖರೀದಿಗೆ 90,385 ಮೌಲ್ಯದ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಸದಸ್ಯ ಪ್ರೇಮಾನಂದ ಶೆಟ್ಟಿ ಅವರು, ಮಳಿಗೆ ಈಗಾಗಲೇ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಆ ಮೂಲಕ ಈ ಭಾಗದ ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರು. ಸಮಾಜಕ್ಕೆ ಒಂದಷ್ಟು ಭಾಗವನ್ನ ಸಮರ್ಪಿಸುವ ಮೂಲಕ ಇವತ್ತು ಸಮಾಜಮುಖಿಯಾದಂತಹ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಜೋಸ್ ಆಲುಕಾಸ್ ಅವರು ಕೇವಲ ತನ್ನ 55ನೇ ಸಂಭ್ರಮಾಚರಣೆಗೆ ಮಾತ್ರ ಅಲ್ಲ, ನಾನು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ ಈ ರೀತಿಯ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಂಡು ಈ ಭಾಗದ ಜನರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ಮತ್ತು ಸಾಕಷ್ಟು ಇಲ್ಲಿರುವಂಥ ಉದ್ಯಮಗಳಿರ್ಬೋದು ಈ ರೀತಿಯ ಸಂಸ್ಥೆಗಳಿಗೆ ಒಂದು ಪ್ರೇರಣಾ ರೂಪದಲ್ಲಿ ಅವರು ಕೆಲಸಗಳ ಕಾರ್ಯಗಳನ್ನು ಮಾಡ್ತಾರೆ. ಖಂಡಿತವಾಗಲೂ ಇವತ್ತು ನಮ್ಮ ಉದ್ಯಮ ನಡೆಸುವವರ ಏನು ಅದರ ಇವರಿದ್ದಾರೆ, ಅವರಿಗೆ ಅವರ ಶ್ರಮ, ಅವರ ಬುದ್ಧಿವಂತಿಕೆ, ಅವರ ಹಾರ್ಡ್ ವರ್ಕ್ ಇಲ್ಲಿ ಇರ್ತದೆ. ಆದರೆ ಸಮಾಜ ಇಲ್ಲದಿದ್ದರೆ ಏನೂ ಇಲ್ಲ. ಖಂಡಿತವಾಗಲೂ ನಾವು ಗಳಿಸಿದ್ದನ್ನು ಒಂದು ಭಾಗ ಸಮಾಜಕ್ಕೆ ಕೊಡುವಂಥದ್ದು ಖಂಡಿತವಾಗಲೂ ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಜೋಸ್ ಆಲುಕಾಸ್ ಸಂಸ್ಥೆಯವರು ಬಹಳ ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮ ನಡೆಸುವ ಮೂಲಕ ಜನಸಾಮಾನ್ಯರ ಒಂದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಜೋಸ್ ಆಲುಕಾಸ್ ಜ್ಯುವೆಲರ್ಸ್ನ ಸಮಾಜಮುಖಿ ಕಾರ್ಯಕ್ಕೆ ಪ್ರಶಾಂತಿ ನಿಲಯ ಆಶ್ರಮದ ಸೂಪರಿಂಟೆಂಡೆಂಟ್ ಸಿಸ್ಟರ್ ಮಾರ್ಸೆಲಿನ್ ಬ್ರ್ಯಾಕ್ಸ್ ಶುಭ ಹಾರೈಸಿದರು. ನಮ್ಮ ಸಂಸ್ಥೆಗೆ 135 ವರ್ಷದ ಹಿಸ್ಟ್ರಿ ಇದೆ, ಚರಿತ್ರೆ. ಅದರಲ್ಲಿ 126 ವರ್ಷಗಳು ನಾವು ಸಿಸ್ಟರ್ಸ್ಗಳು ನಡೆಸುತ್ತಾ ಬಂದಿದ್ದೇವೆ. ನಮ್ಮ ಮುಖ್ಯ ಧ್ಯೇಯ ಏನೆಂದರೆ ನಮ್ಮ ಜನರು ನಮ್ಮಾಗೆ ಎಲ್ಲರೂ ದೇವರ ರೂಪದಲ್ಲಿ ಸೃಷ್ಟಿಸಿದ ಎಲ್ಲರೂ ನಾವು ಒಂದೇ. ಅಂತೂ ಕೆಲವರಿಗೆ ನೆಲೆಯಲಿಕ್ಕೆ ಮನೆ ಇಲ್ಲ, ನೋಡಿಕೊಳ್ಳಲಿಕ್ಕೆ ಜನ ಇಲ್ಲ, ಬೀದಿಯಲ್ಲಿ ಇರ್ತಾರೆ. ಇಂಥವರನ್ನು ನೋಡಿಕೊಳ್ಳುವುದೇ ನಮ್ಮ ಮತ್ತು ಅವರಿಗೆ ಆಶ್ರಯ ಕೊಡುವುದು, ಊಟ ಬಟ್ಟೆ ಬರೆ ಕೊಟ್ಟು ಅವರಿಗೂ ಒಂದು ಸಮಾಜದಲ್ಲಿ ಸ್ಥಾನಮಾನ ಇದೆ, ಹಾಗೂ ಅವರು ಕೂಡ ದೇವರ ಮಕ್ಕಳು ಅಂತ ತೋರಿಸಿಕೊಡುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಜೋಸ್ ಆಲುಕಾಸ್ ಜ್ಯುವೆಲರ್ಸ್ನ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಬಿಜು ಟಿಎಲ್, ಮ್ಯಾನೇಜರ್ ಗ್ಲಿಂಟೋ ಜಾನಿ, ಅಗಸ್ಟಿನ್, ಗಿಲೀಶ್, ಮುಖ್ಯ ಲೆಕ್ಕಾಧಿಕಾರಿ ಹರಿದಾಸ್, ರಾಕೇಶ್ ಆಚಾರ್ಯ ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಪ್ರಶಾಂತಿ ನಿಲಯದಲ್ಲಿ ಸುಮಾರು 400ಕ್ಕೂ ಅಧಿಕ ಅಶಕ್ತ ಮತ್ತು ಬುದ್ಧಿಮಾಂದ್ಯ ರೋಗಿಗಳಿದ್ದು ಅವರಿಗೆ ಉಚಿತವಾಗಿ ಔಷಧಿ ಮತ್ತು ಆರೈಕೆಯನ್ನು ನೀಡುತ್ತಿದೆ. ಸಮಾಜಮುಖಿ ಕೆಲಸಕ್ಕೆ ಜೋಸ್ ಆಲುಕಾಸ್ ಜ್ಯುವೆಲರ್ಸ್ ಸಹಾಯ ಹಸ್ತ ಮಾಡ್ತಾ ಇದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.